ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ಅಡುಗೆಯಲ್ಲಿ ಯಾವಾಗಲೂ ನಿಮ್ಗೆ ಗೊತ್ತೇ ಇದೆ, ಹೊಸತಾದಂತಹ ಅನುಭವಗಳನ್ನು ಕಲಿಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಅದು ಸಿಹಿ ಆಗಿರಲಿ, ಕಹಿ ಆಗಿರಲಿ, ಅಥವಾ ಯಾವುದೇ ರೀತಿಯ ಖಾರ ಪದಾರ್ಥಗಳಾಗಿರ್ಬೋದು, ಹುಳಿ ಪದಾರ್ಥ ಆಗಿರ್ಬೋದು, ಬಟ್ ಅಡಿಗೆ ಅಂತೂ ಬೆಸ್ಟ್ ಆಗಿರಬೇಕು. ಸೊ ಇದು ನಿಮ್ಮ ಅಡಿಗೆಯ ಕಾರ್ಯಕ್ರಮ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ, ಲಲಿತಾ ಜ್ಯುವೆಲ್ಲರ್ಸ್ ಮತ್ತು ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್. ಸೊ ನಮ್ಮೆಲ್ಲಾ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ವೀಣಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರಂ. ಅಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ವೆಲ್ಕಮ್. ನಾನು ಯಾಕೆ ನಮಸ್ಕಾರ ಅಂತ ಹೇಳಿದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ನಂಗೆ ಹೇಳಿದ್ರಿ, ಕಳೆದ ಸಂಚಿಕೆಯಲ್ಲಿ ಅಡುಗೆ ಮಾಡುವಾಗ ಹೇಳಿದ್ರಿ ಜಾಸ್ತಿಯಾಗಿ ನಾವು ಗಳನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿ, ಅದಕ್ಕೆ ನಮಸ್ಕಾರ ಅಂತ ಹೇಳಿದೆ. ಬಟ್ ನಮಸ್ಕಾರಂ ಅದು ಹೆಸರಿಗೆ ಮಾತ್ರ, ವಿಶ್ ಮಾಡೋದಕ್ಕೆ ಇಲ್ಲ. ಓಕೆ, ಸೊ ನಮಸ್ಕಾರಂ. ಓಕೆ, ವೆರಿ ನೈಸ್. ಅಂಡ್ ಒನ್ಸ್ ಅಗೈನ್ ನಿಮ್ಗೆ ನಮ್ಮ ಅಡುಗೆ ಮನೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಂಡ್ ಪ್ರೀವಿಯಸ್ ಎಪಿಸೋಡ್ಗಳಲ್ಲಿ ನಮಗೆ ಒಳ್ಳೆ ರೀತಿ ಅಡುಗೆ ಹೇಳ್ಕೊಟ್ಟಿದ್ದೀರಾ. ಅಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಕೇರಳದ ಮಲಬಾರ್ ಟ್ರೆಡಿಷನಲ್ ತಿಂಡಿ, ಅಂದ್ರೆ ರೈಸ್ ಪೊಡಿ ಉಂಟಲ್ಲ, ರೈಸ್ ಪೊಡಿಯಲ್ಲಿ ಮಾಡುದು ಅರೀರಪ್ಪಂ ಅಂತ ಹೇಳುದು. ಅದಕ್ಕೆ ಅರಿ ಅಂದ್ರೆ ರೈಸ್, ಅಕ್ಕಿ ರೈಸ್ ಹುಡಿಯಲ್ಲಿ ಮಾಡುವಂತಹ ಅಪ್ಪ. ಓಕೆ, ಇನ್ನು ಬೇರೆ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಇದೆ ಅಲ್ಲ, ಅದರಲ್ಲಿ ಒಂದು ಸ್ವೀಟ್. ಸೊ ಒಂದು ಬ್ರೇಕ್ಫಾಸ್ಟ್, ಇನ್ನೊಂದು ಸ್ವೀಟ್. ಎಸ್, ಹಾಗಾದ್ರೆ ಇದನ್ನು ಕೂಡ ಕಲಿಬೇಕು, ಅದರ ಜೊತೆಗೆ ಹೊಸ ವಿಷಯಗಳನ್ನು ಕಲಿಬೇಕು, ಹೊಸ ಭಾಷೆಯ ಬಗ್ಗೆ ಕೂಡ ಗೊತ್ತಾಗಬೇಕು. ಬನ್ನಿ ನಮ್ಮ ಕಿಚನ್ಗೆ. ಎಸ್ ಮ್ಯಾಮ್. ಸೊ ಫಸ್ಟ್ ರೆಸಿಪಿ ಏನ್ ಮಾಡ್ತಾ ಇರೋದು ಈಗ ನೀವು? ಅರೀರಪ್ಪಂ. ಓಕೆ, ಸ್ಟಾರ್ಟ್ ಮಾಡುವ. ಏನ್ ಫಸ್ಟ್ ನೀರು ಬಿಸಿ ಮಾಡ್ಲಿಕ್ಕೆ ಇಡುವ. ಓಕೆ, ಫೈನ್. ನೀರು ಹಾಕುದಾ? ಅಂದ್ರೆ ನೀರು ಮೆಷರ್ಮೆಂಟ್ ಮಾಡಿ ಹಾಕಬೇಕು. ಓಕೆ, ನಾವು ಎಷ್ಟು ಕಪ್ಪು ರೈಸ್ ತಕೊಳ್ತೀರಾ, ಈ ರೈಸ್ ದ ಮೇಲೆ ನಾವು ನೀರು ತಕೊಳ್ಬೇಕು. ಆದ್ರೆ ನೀರು ತೆಗೆಯುವಾಗ ಬೆಲ್ಲ ಪಾಕ್ ಉಂಟು, ಇದನ್ನು ನೋಡಿ ಹಾಕಬೇಕು. 1 ಕಪ್ ರೈಸ್ ಪೊಡಿ ಆದ್ರೆ 1.5 ಕಪ್ ನೀರು, 1.5 ಕಪ್ ನೀರು. ಅದಕ್ಕೆ ಈ ಬೆಲ್ಲ ಪಾಕ್ ಸೇರಿಸಿ 1.5 ಕಪ್ ನೀರು. ಅರ್ಧ ಕಪ್ ಮೈನಸ್. ಅಂದ್ರೆ ಇದ್ರಲ್ಲಿ ಈಗ ನಾವು ಎಷ್ಟು ಸ್ವೀಟಿಗೆ ಹಾಕ್ತಾರೋ ಅದನ್ನು ನೋಡಿಬಿಟ್ಟು ಹಾಕುವ. ಈಗ ಎಷ್ಟು ಹಾಕ್ಲಿ? ಈಗ 1 ಕಪ್ ನೀರು ಹಾಕಿ ಸ್ವಲ್ಪ. ಓಕೆ, ನೀವು ಸ್ಟಾಪ್ ಅಂತ ಹೇಳಿದ್ರೆ ಆಯ್ತು. ಸಾಕಾ? ಕುದಿ ಬರಬೇಕು. ಆ ಟೈಮಲ್ಲಿ ನಾವು ಜಾರಲ್ಲಿ ಒಂದ್ಸಲ ಹುಡಿ ಮಾಡ್ಲಿಕ್ಕಿದೆ. ಸ್ಪೂನ್ ಕೊಡಿ. ಸೊ ಇದು ತೆಂಗಿನಕಾಯಿ. ಓಕೆ, ಎಷ್ಟು ಬೇಕಾದ್ರೆ ಹಾಕ್ಬಹುದು. ಇದಕ್ಕೆ ಸ್ವಲ್ಪ ಪದಾರ್ಥಕ್ಕೆಲ್ಲ ಹಾಕ್ತೀರಲ್ಲ, ಜೀರಿಗೆ. ಓಕೆ. ಆಮೇಲೆ ಇದು ಸಾಂಬಾರ್ ಈರುಳ್ಳಿ ಸಣ್ಣದು. ಹೌದು. ಓಕೆ, ಇದ್ರದ್ದು ಟೇಸ್ಟ್ ಮೇಕರ್ ಇದು. ಓಕೆ. ಮತ್ತೆ ಜಾಸ್ತಿ ಬೇಡ, ಒಂದು ಸ್ವಲ್ಪ ಏಲಕ್ಕಿ. ಓಕೆ. ಅದನ್ನೊಮ್ಮೆ ಕ್ರಷ್ ಮಾಡಿ. ಇದು ನೀರು ಹಾಕಬೇಕಾ? ಬೇಡ, ನೀರಿಲ್ಲದೆ ಗ್ರೈಂಡ್ ಮಾಡಿ. ಹುಡಿ ಮಾಡುದು ಮಾತ್ರ, ಕ್ರಶ್ಡ್. ಓಕೆ. ಸಾಕಾ? ಸ್ವಲ್ಪ ಮಾತ್ರ. ಹೌದು. ಓಕೆ.
ರಪಕ್ಕ ಇದಾಯ್ತು. ಅದೇ ಇದರಲ್ಲಿ ಸ್ವಲ್ಪ ನೀರಿರ್ಬೋದು. ಓಕೆ. ಆ ನೀರೆಲ್ಲ ನೋಡಿ ಬೆಲ್ಲ ಪಾಕೆಲ್ಲ ಹಾಕಿ ಮತ್ತೆ ನೀರು ಹಾಕಿದ್ರೆ ಸಾಕು. ಓಕೆ. ಇದು ಕೂಡ ಕುದಿ ಬರ್ತಾ ಅದೇ ಉಂಟು. ಕುದಿ ಬರ್ತಾ ಉಂಟು. ಕುದಿ ಬರಲಿ ಅದು. ಅಕ್ಕಿ ಹುಡಿ ಹಾಕ್ತೇನೆ. ಓಕೆ. ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ, ಅಂದರೆ ಬೆಲ್ಲದು ಇದರಲ್ಲಿ ಇರ್ಬೋದು, ಸರಿ. ಸ್ವಲ್ಪ ಉಪ್ಪು. ಓಕೆ. ನೋಡಿ ಬೆಲ್ಲ ಪಾಕ ಹಾಕ್ತೇನೆ. ಹಾ ಹಾ ಹಾ. ಬೆಲ್ಲದ ಪಾಕ ಹಾಕ್ಲಿಕ್ಕೆ. ಇದು ಹೇಗೆ ಸ್ವೀಟ್ ತರನೇ ಬರುತ್ತೆ? ಸ್ವೀಟ್ ಆಗುತ್ತೆ. ಅದೇ. ಓಕೆ. ಈವ್ನಿಂಗ್ ಸ್ನ್ಯಾಕ್ಸ್ ಅದು. ಹಾ ಹಾ ಹಾ. ಸ್ಟವ್ ಬಂದ್ ಮಾಡುವ. ಆಫ್ ಮಾಡುದಾ? ಹಾ. ಇನ್ನು ನೋಡಿ ನಾವು ನೀರು ಹಾಕುದು. ಇದು ಬಿಸಿಯಾ ತಣ್ಣಗೆ? ಬಿಸಿ ನೀರೇ ಹಾಕಬೇಕು. ಓಕೆ. ಎಷ್ಟು ಬೇಕು ಹದವಾಗಿ ಅದನ್ನು ಮಾಡ್ತಾ ಅದೇ ಅದೇ ಅದೇ. ಯಾಕೆ ತಣ್ಣಗೆ ನೀರು ಹಾಕಬಾರ್ದು, ಬಿಸಿ ನೀರು ಹಾಕ್ಲಿಕ್ಕೆ? ತಣ್ಣದ ಹಾಕಿದ್ರೆ ಇದು ಅಕ್ಕಿ ಹುಡಿ ಅಲ್ಲ, ಅದು ಉಂಡೆ ಮಾಡ್ಲಿಕ್ಕೆ ಸಿಕ್ಕುದಿಲ್ಲ. ಓಕೆ. ನೀರು ದೋಸೆ ತರ ಆಗ್ತದೆ ಅದು. ಹಾ ಹಾ ಹಾ. ನೀರು ಜಾಸ್ತಿ ಆಗಬಾರ್ದು, ಕಮ್ಮಿ ಆಗಬಾರ್ದು. ಓಕೆ. ಹದ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಓಕೆ. ಇವಾಗ ನಾವು ಕೈಯಲ್ಲೇ ಸ್ವಲ್ಪ ಕಲಿಸುವ. ಸರಿ. ಸಾಫ್ಟ್ ಮಾಡಬೇಕು ಅದು. ಓಕೆ. ಸೊ ಇದನ್ನು ಆಮೇಲೆ ನೆಕ್ಸ್ಟ್ ಏನು ಮಾಡ್ಲಿಕ್ಕೆ ಇರುವಂತದ್ದು? ಫ್ರೈ ಮಾಡಲಿಕ್ಕೆ ಇದೆ. ಡೀಪ್ ಫ್ರೈ? ಹೌದು, ಡೀಪ್ ಫ್ರೈ. ಎಣ್ಣೆ ಇಡುದಾ? ಎಣ್ಣೆ ಇಡಿ. ಓಕೆ. ನೋಡಿ ಸ್ವಲ್ಪ ನೀರು ಹಾಕ್ತೇನೆ. ಸರಿ. ಎಣ್ಣೆ ಇಟ್ಟು ಬಿಡುವಾಗ? ಆಯ್ತಾಯ್ತು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಯಿಲ್ ಹಾಕಿ ಸ್ವಲ್ಪ. ಸೊ ವಿಟಮಿನ್ ಭರಿತವಾದಂತಹ ಎಣ್ಣೆ ಇದು. ಓಕೆ. ಇವಾಗ ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕುವ. ಓಕೆ. ಇದು ಬಿಸಿಯಾಗಿದ್ದಲ್ಲ. ಹಾಂ. ಸೊ ಇದು ಚಪಾತಿ ತರ ಮಾಡ್ಕೊಳ್ಳೋದಾ? ಹೌದು. ಯಾವುದಿದ? ಇಲ್ಲ, ಕೈಯಲ್ಲಿ ಉಂಡೆ ಮಾಡಿಕೊಂಡು ಎಣ್ಣೆಗೆ ಹಾಕಿ. ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋದು. ಓಕೆ. ಅಂದರೆ ಹಿಟ್ಟು ಸಾಫ್ಟ್ ಆಗೋದು ತನಕ ಸಾಫ್ಟ್ ಮಾಡಬೇಕು. ಸಾಫ್ಟ್ ಆದರೆ ತಿಂಡಿ ಕೂಡ ಸಾಫ್ಟ್ ಆಗ್ತದೆ. ಓಕೆ ಓಕೆ ಓಕೆ. ಸೊ ಅದನ್ನು ಸರಿ ಕಲರಿಸ್ತಾ ಇರಬೇಕು. ಅದೇ. ಇದು ಎಣ್ಣೆ ಬಿಸಿ ಆಗುವಾಗ ಇದು ಉಂಡೆ ಮಾಡಿ ಇಡುವ. ಈಗ ರೋಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಆಮೇಲೆ ಇಲ್ಲಿ ಪುಂಡಿ ಮಾಡ್ತೀರಲ್ಲ, ಹೌದು, ಅದೇ ಥರ ಕರೆಕ್ಟ್. ನೀವು ಕೂಡ ಮಾಡಿ. ನಾನು ಮಾಡಲಿಯಾ? ಮಾಡಿ. ಓಕೆ. ಸೊ ಇದನ್ನು ಫಸ್ಟ್ ಈ ರೀತಿ ಮಾಡ್ಕೊಳ್ಳಿಕ್ಕೆ ಈ ಥರ ಮಾಡಿ ಇದಕ್ಕೊಂದು ಅಲ್ಲ, ಈಗ ಒಂದು ಸಲ ಈಗ ಪ್ರೆಸ್ ಮಾಡಿ, ಒಂದು ಸಲ ಹೀಗೆ ಪ್ರೆಸ್ ಮಾಡಿ ಆಮೇಲೆ ಹೀಗೆ ಸಾಕ. ಸರಿ ಆಯ್ತಾ? ಸರಿಯಾಗಲಿಲ್ಲ ಅದು. ಪುನಃ ಮಾಡ್ಲಿಯಾ? ಇನ್ನು ಸ್ವಲ್ಪ ಸೇರಿಸ್ಲಿಯಾ? ಬೇಡ, ಸಾಕು. ಓಕೆ. ಸೊ ಫಸ್ಟ್ ಇದು ಕರೆಕ್ಟ್ ಆಗಬೇಕಾ? ಹೀಗೆ ಹಾಕಿ ಮತ್ತೆ ಫಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಬೇಕು. ಮತ್ತೆ ಅದು ಸ್ವಲ್ಪ ದೊಡ್ಡದಾಯ್ತಾ? ಅಲ್ಲ, ಈಗ ಮಿಡಿಲ್ಗೆ ಇಟ್ಟು ಸ್ವಲ್ಪ ಈಗ. ಸಾಕು. ಆಮೇಲೆ ಒಂದು ಹೋಲ್ ಕೊಡೋದು. ಸಾಕು. ಸಾಕಾ? ಗುಡ್, ವೆರಿ ಗುಡ್. ಕಲಿತೆ. ಇದು ಹೀಗೆ ಮಾಡ್ಬೇಕಲ್ಲ? ಹೌದು. ಮಾಡಿ ಒಂದು ಪ್ರೆಸ್ ಮಾಡಿ ಇದು. ಎಸ್. ಓಕೆ, ಪರ್ಫೆಕ್ಟ್ ಅಲ್ವಾ? ಎಸ್. ಸೊ ಇದರದ್ದೊಂದು ಶೇಪ್ ಕೊಡೋದನ್ನು ಕಲಿತೆ. ಆಯ್ತು. ಓಕೆ. ಈಗ ಎಣ್ಣೆ ಕೂಡ ಬಿಸಿ ಆಯ್ತು. ಬಿಸಿ ಆಗಿದೆ. ಎಣ್ಣೆ ತುಂಬಾ ಬಿಸಿ ಆಗಬೇಕು. ಆಮೇಲೆ ಇದು ಹಾಕಿದ ಮೇಲೆ ಸಿಮ್ಮಲ್ಲಿ ಕಾಯಿಸಬೇಕು. ಓಕೆ. ಇಲ್ಲಾದ್ರೆ ಒಳಗೆ ಬೇಯುವುದಿಲ್ಲ, ಮೇಲೆ ಎಲ್ಲ ಕಪ್ಪಾಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಕ್ತೇನೆ. ಓಕೆ. ಓಕೆ. ಈಗ ನಾನು ಸ್ಟವ್ ಸಿಮ್ಮಲ್ಲಿ ಇಡ್ತೇನೆ. ಸೊ ಇದೀಗ ಲೋ ಫ್ಲೇಮ್ ಅಲ್ಲಿ ಕಾಯ್ಬೇಕಲ್ವಾ? ಓಕೆ. ಸೊ ಇದರ ಜೊತೆಗೆ ಬೇರೆ ಏನಾದ್ರೂ ಅವಶ್ಯಕತೆ ಇದೆಯಾ ಅಥವಾ ಇದೆ ಹೀಗೆ ಸಾಕು ಡೈರೆಕ್ಟ್? ಇದೆ. ಚಾಕ್ಕೆ ತಿಂಡಿ. ಓಕೆ. ಚಾಗೆ ಒಂದು ತಿಂಡಿ ಆದಾಗ ಲೈಟ್ ಸ್ವೀಟ್ ಇರ್ತದೆ. ಕೆಲವರಿಗೂ ಡಾರ್ಕ್ ಸ್ವೀಟ್ ಇಷ್ಟ, ಕೆಲವರಿಗೂ ಲೈಟ್ ಸ್ವೀಟ್ ಇಷ್ಟ. ಬೆಲ್ಲದ ಪಾಕ ಇರೋದ್ರಿಂದ ಅಲ್ವಾ? ಕರೆಕ್ಟ್.
ಇದು ಸ್ವಲ್ಪ ನೋಡ್ಲಿಕ್ಕೆ ಇಲ್ಲಿ ಎಲ್ಲ ಬಟರ್ ಕುಕ್ಕೀಸ್ ಎಲ್ಲ ಬರುತ್ತೆ, ಈ ಬಿಸ್ಕಿಟ್ ಬೇರೆ ಬೇರೆ ಬಟರ್ ಕುಕ್ಕೀಸ್ ತರ ಕಾಣುತ್ತೆ ನೋಡ್ಲಿಕ್ಕೆ ಅಲ್ವಾ? ಇದೊಂದು ಕೆಂಪು ಕಲರ್ ಆಗಿ ಬರಬೇಕು ಓಕೆ ಓಕೆ, ಒಳಗೆ, ಆಗ ಒಳಗೆ ತುಂಬಾ ಬೆಂದಿದೆ. ಓಕೆ. ಇಲ್ಲಿ ಕ್ರಿಸ್ತಮಸ್ಗೆ ಒಂದು ತಿಂಡಿ ಸಿಗ್ತದಲ್ಲ ರೌಂಡ್ ಆಗಿ, ತುಂಬಾ ಗಟ್ಟಿ ಇರ್ತದೆ ಅದು, ನಾವು ಗುಳಿಯೋ ಅಂತ ಹೇಳ್ತೇವೆ. ಅದು ನೀವು ರೌಂಡ್ ಅಲ್ಲಿ ಮಾಡುದು, ಇದು ನಾವು ಆ ತರ ಬರುತ್ತೆ ಇದು. ಹೌದು. ಅದು ಇದಾದ್ರೆ ಅಷ್ಟು ಗಟ್ಟಿ ಬರುತ್ತಾ? ಸ್ವಲ್ಪ ಅಷ್ಟಕ್ಕೆ ಗಟ್ಟಿ ಬರುದಿಲ್ಲ, ಸ್ವಲ್ಪ ಸಾಫ್ಟ್. ಓಕೆ, ಈಗ ಇದು ವರ್ಷನ್ ಆಫ್ ಗುಳಿಯೋ ಇದು. ಹೌದು. ಅದು ಸ್ವಲ್ಪ ರೌಂಡ್ ಆಗಿ ಮಾತ್ರ ತರ ಇರುತ್ತೆ, ಗಟ್ಟಿ ಇರುತ್ತೆ ಕ್ರಿಸ್ಮಸ್ ಟೈಮ್ ಅಲ್ಲಿ. ಇದು ಅದರದ್ದೇ ಸ್ವಲ್ಪ ಬೇರೆ. ಇದು ಅದು ಕುಚ್ಚಲಕ್ಕಿಯಲ್ಲಿ ಮಾಡುದಲ್ಲ, ಇದು ವೈಟ್ ರೈಸ್ ಪುಡಿಯಲ್ಲಿ ಮಾಡುದು. ವೈಟ್ ರೈಸ್ ಪುಡಿಯಲ್ಲಿ ಮಾಡುದು. ಓಕೆ. ಒಂದು ಲೈಟ್ ಗೋಲ್ಡನ್ ಕಲರ್ ಆಯ್ತು ಅಂದ್ರೆ ತುಂಬಾ ಸಾಫ್ಟ್ ಮಾಡಬೇಕು ಹಿಟ್ಟು. ಓಕೆ. ನಾವು ಚಪಾತಿಗೆ, ಪೂರಿಗೆ ಎಲ್ಲ, ಪರಾಟಗೆ ಎಲ್ಲ ತುಂಬ ಸಾಫ್ಟ್ ಮಾಡ್ತೇವಲ್ಲ, ಅದೇ ಥರ ಸಾಫ್ಟ್ ಮಾಡಬೇಕು, ಇಲ್ಲಾದರೆ ಒಡೆದೋಗ್ತದೆ ಅದು ಎಣ್ಣೆಗೆ ಹಾಕುವಾಗ. ಸೊ ಅದು ಕೇರ್ಫುಲ್ ಆಗಿರಬೇಕು. ಹೌದು. ಓಕೆ. ಓಕೆ. ಸೊ ಕೆಂಪು ಬಣ್ಣ ಬಂತು, ಹಾಗಾದ್ರೆ ಆಲ್ಮೋಸ್ಟ್ ಆಯ್ತು ಅಂತ. ಆಯ್ತು ಅಂತ. ಗ್ಯಾಸ್ ಆಫ್ ಮಾಡು ಹಾಗಾದ್ರೆ. ಹಾಂ ಆಯ್ತು. ರೆಡಿಯಾ? ರೆಡಿ. ಡನ್. ಅರಿರಪ್ಪಂ ರೆಡಿ ಆಗಿದೆ. ಓಕೆ, ಅರಿರಪ್ಪಂ. ಎಸ್ ವೀಕ್ಷಕರೇ, ಅರಿರಪ್ಪಂ ಕೇರಳ ಒಂದು ವಿಧದಲ್ಲಿ ಮಾಡಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್. ತುಂಬಾನೇ ನೋಡ್ಲಿಕ್ಕೆ ಚೆನ್ನಾಗಿದೆ. ನಾನು ಕೂಡ ಕ್ಯೂರಿಯಾಸಿಟಿಯಲ್ಲಿದ್ದೇನೆ ಯಾವ ರೀತಿ ಟೇಸ್ಟ್ ಇರ್ಬೋದು ಅಂತ ಹೇಳಿ. ಬಟ್ ಅರಿರಪ್ಪಂ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಅರಿರಪ್ಪಂ ತಯಾರಿಸೋ ವಿಧಾನ: ಮೊದಲಿಗೆ 1 ಕಪ್ ನೀರನ್ನು ಕುದಿಸಿ, ಇನ್ನೊಂದೆಡೆ ತೆಂಗಿನ ತುರಿ, ಜೀರಿಗೆ, ಸಾಂಬಾರು ಈರುಳ್ಳಿ, ಏಲಕ್ಕಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 1 ಕಪ್ ಅಕ್ಕಿ ಪುಡಿಗೆ ಚಿಟಿಕೆ ಉಪ್ಪು, ಬೆಲ್ಲದ ಪಾಕ ಹಾಕಿ ಬೆರೆಸಿ. ಆನಂತರ ಸ್ವಲ್ಪವಾಗಿ ಬಿಸಿ ನೀರನ್ನು ಹಾಕಿ ಕಲಸಿ ನಾದಿಕೊಳ್ಳಿ. ಹಿಟ್ಟನ್ನು ಗಟ್ಟಿಯಾಗಿ ನಾದಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆ ಮಾಡಿ 2 ಕೈಗಳ ಮಧ್ಯೆ ಒತ್ತಿ ಬೆರಳಿನ ಮಧ್ಯದಲ್ಲಿ ಒತ್ತಿಕೊಳ್ಳಿ. ಆ ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿ ಅರಿರಪ್ಪಂ ತಯಾರು. ವೀಕ್ಷಕರೇ, ಅರಿರಪ್ಪಂ ರೆಡಿ ಆಗಿದೆ, ಬಿಸಿ ಬಿಸಿ ಆಗಿದೆ. ಸ್ವಲ್ಪ ತಣ್ಣಗಾದ ನಂತರ ಟೇಸ್ಟ್ ನೋಡ್ತೇನೆ. ಅದರ ಜೊತೆಗೆ ಇನ್ನೊಂದು ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳುವಂಥ ಟೈಮ್ ಕೂಡ ಇದೆ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. 40 ವರ್ಷಗಳ ಇತಿಹಾಸ ಇರುವಂತಹ ದಿ ಬೆಸ್ಟ್ ಮಸಾಲಾ ದಟ್ ಇಸ್ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲೆಗಳು. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಚಿಕ್ಕೀಸ್ ಗಳಲ್ಲಿ ಕೂಡ ವೆರೈಟಿ ಫ್ಲೇವರ್ಡ್ ಅಲ್ಲಿರುವಂತಹ ಚಿಕ್ಕಿ ದಟ್ ಇಸ್ ಹಾನ್ಬಾಲ್ ಚಿಕ್ಕೀಸ್. ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್, ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಕಾಮತ್ ಟೀ. ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಆಗ ಅರಿರಪ್ಪಂ ರೆಡಿ ಆಯಿತು. ಸೊ ಈಗ ಯಾವ ರೆಸಿಪಿ ಅಂತ ಆಗಲೇ ಹೇಳಿದ್ರು ಅವರು, ಒಂದು ಸ್ವೀಟ್ ಬನಾನಾ ಯೂಸ್ ಮಾಡಿಕೊಂಡು. ಸೊ ಕೇಳುವ ಏನು ರೆಸಿಪಿ ಅಂತ ಹೇಳಿ. ಓಕೆ ಮ್ಯಾಮ್, ಸೊ ನೆಕ್ಸ್ಟ್ ಡಿಶ್ ಬನಾನಾ. ಓಕೆ, ಡಿಶ್ ಬನಾನಾದಿಂದ ಮಾಡುವಂಥ ಡಿಶ್. ಏನು ಹೆಸರು ಅದರದ್ದು? ಇದ್ರದ್ದು ಪಳಂ ನುರುಕ್. ಪಳಂ ನುರುಕ್. ನುರುಕ್ ಮುರುಕ್ ಅಂತ ಹೇಳಿದ್ರೆ ನಾವು ಮುರುಕ್ ಅಂದ್ರೆ ಚಕ್ಕುಲಿ ಅಲ್ಲ, ಅದಲ್ಲ. ಮುರುಕ್ ಅಂದ್ರೆ ಪೀಸ್ ಮಾಡಿಕೊಂಡು ಇರೋದೊಂದು ಡಿಶ್, ಬನಾನಾ ಸ್ವೀಟ್. ಈ ಅದಕ್ಕಿಂತ ಮೊದಲ ವರ್ಡ್ ಇದ ಅರ್ಥ ಬನಾನಾ ಅಂತಲ್ಲ? ಬನಾನಾ ಅಂದ್ರೆ ಪಳಂ. ಪಳಂ ಪಳಂ ಅಂತ ಹೇಳಿದ್ರೆ ಬನಾನಾ. ಓಕೆ, ಇವತ್ತು ಪಳಂ ಯೂಸ್ ಮಾಡ್ಕೊಂಡು ನುರುಕ್ ಮಾಡುದು ನಾವು. ಓಕೆ, ಮುರುಕ್ ಅಲ್ಲ, ನುರುಕ್. ನುರುಕ್ ಅಂದ್ರೆ ಪೀಸ್ ಪೀಸ್ ಮಾಡಿ. ಓಕೆ, ಪಳಂ ನುರುಕ್ ಸ್ಟಾರ್ಟ್ ಮಾಡುವ. ಓಕೆ, ಏನ್ ಫಸ್ಟ್? ಒಂದು ಬಾಣಲೆ ಕೊಡಿ. ಓಕೆ,
ಈ ಹೆಸರುಗಳಂತೂ ಹೆಸರು ಕೇಳುವಾಗಲೇ ಓಕೆ ಇದೊಂದು ತಿನ್ಬೇಕಂತ ಆಗ್ಬೇಕು ಅಲ್ವಾ? ಹೌದು. ಹಾ, ಅದು ಬಿಸಿ ಆಗೋದು ಟೈಮಲ್ಲಿ ಇದನ್ನು ಸ್ಕಿನ್ ರಿಮೂವ್ ಮಾಡಿ ಕಟ್ ಮಾಡು. ಓಕೆ. ಈಗ ಇನ್ ಕೇಸ್ ನಾವೀಗ ಕೇರಳಕ್ಕೆ ಬಂದು ಪಳಂ ಅಂತ ಕೇಳಿದ್ರೆ ಬಾಳೆಹಣ್ಣು, ಪಳಂ ಅಂದ್ರೆ ಹೇಳಿದ್ರೆ ಅವರು ಬಾಳೆಹಣ್ಣು ಕೊಡುದಿಲ್ಲ. ಮತ್ತೆ ಇದು ಏನಪ್ಪ ಇವರು ತಿಂಡಿದ ಹೆಸರು ಹೇಳುದು ಅಂತ ಆಗ್ತದೆ. ಅಂದ್ರೆ ಪಳಂ, ಅದು ಪಳ್ಳಂ, ಪ್ರೊನೌನ್ಸಿಯೇಷನ್ ಆ ರೀತಿ ಬರಬೇಕು. ಹೌದು. ಓಕೆ. ನೈಫ್ ಕೊಡಿ, ತಗೊಳ್ಳಿ. ಇದನ್ನು ರೌಂಡ್ ಆಗಿ ಕಟ್ ಮಾಡುವ. ಓಕೆ. ತುಂಬಾ ತಿನ್ನಲ್ಲ. ಸೊ ಇದು ಆಕ್ಚುಲಿ ಏನು ಸ್ನ್ಯಾಕಾ? ಇದಂದ್ರೆ ಓಣಂ ಸ್ಪೆಷಲ್ ಉಂಟಲ್ಲ, ಓಣಂ ಸ್ಪೆಷಲ್, ಓಣಂ ಟೈಮಲ್ಲಿ ಮಾಡೋದು. ಬಾಳೆ ಎಲೆಯಲ್ಲಿ ಇದು ಸಹ ಒಂದು ಡೆಸರ್ಟ್ ತರ. ಡೆಸರ್ಟ್ ತರ. ಓಕೆ. ಅದಕ್ಕೆ ಸ್ವಲ್ಪ ಹಣ್ಣಾಗಿದ್ದು ಯಾವುದೇ ಬಾಳೆಹಣ್ಣು ಆಗುತ್ತಾ? ಇಲ್ಲ, ಇದು ನೇಂದ್ರ ಪಳಂ. ನೇಂದ್ರ ಪಳಂ. ಪಳಂ. ಓಕೆ. ಪಳಂ ಅಲ್ಲ, ಪಳಂ. ಪಳಂ. ಅದು ಬಿಸಿಯಾಗಿದೆ. ಓಕೆ. ತುಪ್ಪ ಹಾಕುವ, ಸ್ವಲ್ಪ ಸ್ಪೂನ್ ಕೊಡಿ. ಫಸ್ಟ್ ಸ್ವಲ್ಪ ತುಪ್ಪ ಹಾಕುವ. ಓಕೆ. ಅಂದ್ರೆ ಇದು ಸ್ವಲ್ಪ ಶಾಲೋ ಫ್ರೈ ಮಾಡಲಿಕ್ಕೆ ಉಂಟು ಫಸ್ಟ್. ಸರಿ. ಮೊದಲು ಕೇವಲ ಬಾಳೆಹಣ್ಣನ್ನೇ ಬೇಯಿಸಿಕೊಳ್ಳೋದು. ಅದೇ. ಓಕೆ. ಇದನ್ನ ಆಕ್ಚುಲಿ ಹೀಗೇನೆ ಮಾಡಿ ಇದಕ್ಕೆ ಸಕ್ಕರೆ ಹಾಕಿ ತಿಂತಾರೆ. ಅದೇ ಅಲ್ವಾ? ವೆರೈಟಿ ಉಂಟು ಇದರಲ್ಲಿ. ಪಾಯಸ ಮಾಡ್ತಾರೆ, ಬಾಳೆಹಣ್ಣು ಪಾಯಸ ಮಾಡ್ತಾರೆ. ನೇಂದ್ರ ಬಾಳೆಹಣ್ಣು ಪಾಯಸ. ಸೊ ಅದಕ್ಕೆ ಹಾಗಾದ್ರೆ ಪಳಂ ಪಾಯಸಂ. ಪಳಂ ಪ್ರಥಮನ್. ಪಳಂ ಪ್ರಥಮನ್ ಅಂದ್ರೆ ಮೇನ್ ಅಲ್ಲ, ಪ್ರಥಮ್ ಫಸ್ಟ್. ಅದು ಓಕೆ. ಪ್ರಥಮನ್ ಅಂದ್ರೆ ಎಲ್ಲದಕ್ಕೂ ಎನ್. ಹೌದು. ಲಾಸ್ಟ್ ಎಂಡಿಂಗ್. ಓನ್ಲಿ ವಿಶಿಂಗ್ ಮಾಡುವಾಗ ಮಾತ್ರ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡೋದು. ಓಕೆ. ಮಕ್ಕಳಿಗೆ ಈಗನೇ ಕೊಟ್ರೆ ಬಾಳೆಹಣ್ಣು, ಈ ಬರೀ ಬಾಳೆಹಣ್ಣು ತಿನ್ನೋದಕ್ಕೆ ಬದಲಿ ಈಗನೇ ಕಟ್ ಮಾಡಿ ಕೊಟ್ರೆ ಅವರಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಮತ್ತೆ ಇದು ಸ್ವಲ್ಪ ವೆರೈಟಿ ಇದೆ, ಅಂದ್ರೆ ಇದಕ್ಕೆಲ್ಲ ಸ್ವಲ್ಪ ಆಡ್ ಆನ್ ಟೇಸ್ಟ್ ಇರುತ್ತೆ. ಈಗ ಇದು ಎಷ್ಟು ಫ್ರೈ ಆಗ್ಬೇಕಾದ್ರೆ ಹೇಗೆ ಗೊತ್ತಾಗ್ತದೆ? ಅದು ಸ್ವಲ್ಪ ಶಾಲೋ ಫ್ರೈ ಮಾಡಿದ್ರೆ ಸಾಕು, ಕಲರ್ ಚೇಂಜ್ ಬರುತ್ತೆ ಅಲ್ಲ. ಓಕೆ. ಓಕೆ. ಅಂದ್ರೆ ಜಾಸ್ತಿ ಆದ್ರೆ ಅದು ಕರೆಕ್ಟ್ ಹೋಗುತ್ತೆ. ಹೌದು. ನೋಡಿ ಆಯ್ತು. ಆಯ್ತು. ಇವಾಗ ತೆಗಿಯುವ. ಓಕೆ. ಗ್ಯಾಸ್ ಆಫ್ ಮಾಡೋದಾ? ಬೇಡ, ಇನ್ನು ಸ್ವಲ್ಪ ಕೆಲಸ ಇದೆ. ಸೊ ಇದನ್ನು ಸಪರೇಟ್ ಆಗಿ ಫ್ರೈ ಮಾಡ್ಕೊಂಡು ತೆಗೆದು ಬಿಡುದು. ಹೌದು. ಓಕೆ. ಸೊ ಇದು ಪ್ರತಿ ಊಟ ಆದಾಗ ಇರುತ್ತಾ? ಆ ಕಡೆ ಎಲ್ಲ ಊಟದ ನಂತರ ಇದು ಕೊಡ್ತಾರ? ಒಂದು ಓಣಂ ಟೈಮಲ್ಲಿ ಎಲ್ಲ ಮನೆಯಲ್ಲಿ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ಓಕೆ. ಸ್ವಲ್ಪ ತುಪ್ಪ ಹಾಕುದು. ಓಕೆ. ಇದಕ್ಕೆ ಬೇಕಾದ್ರೆ ಕ್ಯಾಶ್ಯೂ ನಟ್ ಅಲ್ಲಿ ಹಾಕ್ಬಹುದು. ಓಕೆ. ಓಕೆ. ಕ್ಯಾಶ್ಯೂ ನಟ್, ಡೇಟ್ಸ್ ಕಟ್ ಮಾಡಿದ್ದು. ಓಕೆ. ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬಹುದು. ಇದು ಖಾಲಿ ತೆಂಗಿನಕಾಯಿ ತುರಿಯಾ? ಹೌದು, ತೆಂಗಿನಕಾಯಿ ತುರಿ. ಇದಾಗಬಾರ್ದು. ಅದಕ್ಕೆ ಬೇಕಾದ್ರೆ ಸಕ್ಕರೆ ಹಾಕ್ಬೋದು. ನಾನೀಗ ಶುಗರ್ ಹಾಕ್ತೇನೆ, ಇಲ್ಲಾದ್ರೆ ಬೆಲ್ಲ ಪಾಕು ಕೂಡ ಹಾಕ್ಬೋದು. ಓಕೆ. ಸಾಕಲ್ಲ? ಸಾಕು. ಸ್ವಲ್ಪ ತುಪ್ಪ ಹಾಕ್ತೇನೆ, ಮೆಲ್ಟ್ ಆಗಬೇಕು. ಒಂದು ಸ್ಮೆಲ್ಲಿಗೆ ಏಲಕ್ಕಿ ಹಾಕ್ತೇನೆ. ಓಕೆ. ನೋಡಿ ಆಗಿದೆ ಈಗ. ಓಕೆ. ಈಗ ಈ ಶಾಲೋ ಫ್ರೈ ಮಾಡಿದ್ದು ಬನಾನಾ ಹಾಕು. ಅದಕ್ಕೆ ಮಿಕ್ಸ್ ಮಾಡೋದು. ಓಕೆ. ವೆರಿ ನೈಸ್. ಇದು ತುಂಬಾ ಯುನೀಕ್ ಆಗಿದೆ. ಹೌದು. ಈ ತರ ಒಂದು ಬಾಳೆಹಣ್ಣು ಸ್ವೀಟ್ ಅಲ್ಲಿ ಒಂಥರ ರೆಡಿ ಆಗೋದು ಅಂತ ಹೇಳಿದ್ರೆ ಹೊಸ್ತು. ನೋಡಿ ಆಗಿದೆ, ಮೆಲ್ಟ್ ಆಯ್ತು. ನೋಡಿ ಮೆಲ್ಟ್ ಆಯ್ತು. ಹೌದು. ಸೊ ಇದಕ್ಕೆ ಮಿಕ್ಸ್ ಮಾಡಿ ಬಿಟ್ರೆ ಫಿನಿಶ್ ಆಗುತ್ತೆ. ಗ್ಯಾಸ್ ಆಫ್ ಅಲ್ಲ? ಆಯ್ತು. ಓಕೆ. ಡನ್. ಇದಕ್ಕೆ ಹಾಕೋದಕ್ಕೆ ಗಾರ್ನಿಶ್. ಓಕೆ.
ಎಳ್ಳು. ಬೇಕಾದ್ರೆ ಫ್ರೈ ಮಾಡುವಾಗ ಹಾಕ್ಬಹುದು. ಓಕೆ. ಎಳ್ಳು ಹೆಲ್ತ್ಗೆ ಒಳ್ಳೆಯದು, ತಂಪಾಗ್ತದೆ ಬಾಡಿ ಎಲ್ಲ. ಓಕೆ. ಪಳಂ ನುರುಕು ರೆಡಿ ಆಗಿದೆ. ಪಳಂ ನುರುಕು ರೆಡಿ ಅಲ್ವಾ? ಎಸ್ ಎಸ್ ವೀಕ್ಷಕರೇ, ಕೇರಳದ ಒಂದು ವಿಶಿಷ್ಟವಾದಂತಹ ಖಾದ್ಯ ಇದು. ಓಣಂ ಟೈಮಲ್ಲಿ ಆಗತ್ತೆ ಇದು. ಸೊ ಸ್ವೀಟಲ್ಲಿ ಈ ಬಾಳೆಹಣ್ಣನ್ನೆಲ್ಲ ಯೂಸ್ ಮಾಡಿಕೊಂಡು ಪಳಂ ನುರುಕ್ ಅಂತ ಹೇಳಿ ಹೆಸರು ಹೇಳಿದ್ದಾರೆ ಅವರು. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡ್ಬೆ. ಪಳಂ ನುರುಕ್ ತಯಾರಿಸುವ ವಿಧಾನ: ಮೊದಲು ನೇಂದ್ರ ಬಾಳೆಹಣ್ಣನ್ನು ಚಿಕ್ಕದಾಗಿ ತುಂಡು ಮಾಡಿ, ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಾಳೆಹಣ್ಣಿನ ತುಂಡುಗಳನ್ನು ಕಾಯಿಸಿ, ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ತೆಂಗಿನ ತುರಿ, ಸಕ್ಕರೆ, ಏಲಕ್ಕಿ ಹಾಕಿ ಹುರಿಯಿರಿ. ಬಳಿಕ ಕಾಯಿಸಿದ ಬಾಳೆಹಣ್ಣನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಬೇಯಿಸಿ, ಕೊನೆಯಲ್ಲಿ ಎಳ್ಳನ್ನು ಉದುರಿಸಿ ಸರ್ವ್ ಮಾಡಿ. ಈಗ ಕೇರಳ ಸ್ಪೆಷಲ್ ಪಳಂ ನುರುಕ್ ಸವಿಯಲು ಸಿದ್ಧ. ಓಕೆ ಮ್ಯಾಮ್, ಸೊ ನಮ್ಮ ಎಲ್ಲ ರೆಸಿಪೀಸ್ಗಳು ಪ್ರಿಪರೇಷನ್ ಆಗಿ ಇಲ್ಲಿ ರೆಡಿ ಇದೆ ಈಗ ಅಲ್ವಾ? ಸೊ ಎರಡು ಕೂಡ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡೋದು. ಸೊ ಟೇಸ್ಟ್ ನೋಡುವ ಹಾಗಾದ್ರೆ. ಆಯ್ತು. ಸೊ ಫಸ್ಟ್ ಇದು ಅರಿರಪ್ಪಂ. ತಗೊಳ್ಳಿ ಮೇಡಮ್, ನೀವು ಕೂಡ ತಗೊಳ್ಳಿ. ಸೊ ನೀವು ಹೇಳಿದ್ರಿ ಕ್ರಿಸ್ಮಸ್ ಟೈಮಲ್ಲಿ ಬರುವಂತಹ ಗಟ್ಟಿಯಾದಂತಹ ಒಂದು ನಾವು ಗುಳಿಯೋ ಅಂತ ಹೇಳ್ತೇವೆ. ಸೊ ನೋಡುವ. ನಾನು ಮಾತನಾಡೋದಿಲ್ಲ, ಸೌಂಡೇ ಹೇಳ್ತಾ ಇದೆ ಅಲ್ವಾ? ವೆರಿ ನೈಸ್, ಸೂಪರ್. ನೀವು ಹೇಳ್ದಾಗೇನೆ ಆ ಕ್ರಿಸ್ಮಸ್ಗೆ ನಾವು ಏನು ತಿಂತೇವೆ ಅದು ಗಟ್ಟಿಯಾಗಿ ಅದರ ಒಂದು ಬೇರೆನೇ ಟೇಸ್ಟ್. ಆದ್ರೆ ಇದು ಹುಡಿ ಅಲ್ವಾ? ಸೊ ಹುಡಿಯಲ್ಲಿ ಮಾಡೋದ್ರಿಂದ ಬಹಳ ಚೆನ್ನಾಗಿರುವಂಥ ಟೇಸ್ಟ್ ಕೊಡ್ತಾ ಇದೆ. ಇದು ಸ್ಟೋರ್ ಮಾಡಿ ಇಡ್ಬೋದು ಅಲ್ವಾ? ಮಾಡಿ ಇಡ್ಬೋದು. ಆ್ಯಂಡ್ ಕ್ರಿಸ್ಪಿಯಾಗಿ ಸ್ವಲ್ಪ ಖಾರದ ಒಂದು ಕೊಡುತ್ತೆ. ಅದರ ಜೊತೆಗೆ ಸ್ವಲ್ಪ ಹೊಸತಾದಂತಹ ಟೇಸ್ಟ್ ಅಲ್ವಾ? ಸಾಫ್ಟ್ ಇದೆ, ಹಾರ್ಡ್ ಹೊರಗಡೆ ಇದೆ. ಯಾಕಂದ್ರೆ ಹೊರಗಡೆಯಿಂದ ಕಂಪ್ಲೀಟ್ ಹಾರ್ಡ್ ಆ್ಯಂಡ್ ಒಳಗಡೆಯಿಂದ ಫುಲ್ ಸಾಫ್ಟ್ನೆಸ್. ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್ ಆ್ಯಂಡ್ ಸೂಪರ್ ಆದಂಥ ಯುನೀಕ್ ಒಂದು ಸ್ನ್ಯಾಕ್. ಆ್ಯಂಡ್ ಇದು ಪಳಂ ನುರುಕ್. ನೀವು ಹೇಳುವಂಥದ್ದು ಮತ್ತು ನಾವು ಹೇಳುವಂಥದ್ದು ತುಂಬ ವ್ಯತ್ಯಾಸ ಇದೆ. ಕರೆಕ್ಟ್. ಓಕೆ. ಸೊ ಇದು ಟೇಸ್ಟ್ ನೋಡುವಾಗಾದ್ರೆ ಆಹಾ, ವೆರಿ ನೈಸ್. ಥ್ಯಾಂಕ್ ಯು. ಯೂಶುವಲಿ ನಾವು ಬೇಕರಿಯಿಂದ ತರುವಂತಹ ಸ್ವೀಟ್ಸ್ ಆ್ಯಂಡ್ ಇದು ಇಟ್ಸ್ ಅ ನ್ಯಾಚುರಲ್ ಬಾಳೆಹಣ್ಣಿಂದ ಮಾಡಿದಂಥದ್ದು. ಏನು ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಸಕ್ಕರೆ, ಅದರ ಜೊತೆಗೆ ಆ ತೆಂಗಿನಕಾಯಿ ತುರಿ, ಎಳ್ಳು ಮತ್ತು ಬಾಳೆಹಣ್ಣು ತುಪ್ಪದ ಮಿಕ್ಸ್ ಜೊತೆ ಮೈಂಡ್ ಬ್ಲೋವಿಂಗ್ ಟೇಸ್ಟ್, ಸೂಪರ್ ಟೇಸ್ಟ್. ಆ್ಯಂಡ್ ಊಟ ಆದ ನಂತರ ಇದು ಒಂದೊಂದು ಹೀಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ. ಇದು ಪಳಮನ್ನು ಫುಲ್ ಗುಳುಂ ಮಾಡ್ಬೇಕೀಗ. ಹೌದು ಅಲ್ವಾ? ಬಟ್ ನಿಮ್ಗೆ ಹೇಗೆ ಅನಿಸ್ತು ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ? ನನಗೆ ತುಂಬಾ ಖುಷಿ ಆಗ್ತದೆ. ಖುಷಿ ಆಯ್ತು ನನಗೆ. ನೀವು ನಮ್ಮ ಅಡಿಗೆ ಮನೆಗೆ ಬರ್ತಾ ಇದ್ದೀರ ಅಂತ ಹೇಳಿದ್ರೆ ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ತುಂಬಾ ವಿಚಾರಗಳನ್ನು ಹೇಳ್ಕೊಡ್ತೀರಾ. ಇನ್ನೊಂದು ಹೊಸತಾಗಿ ಏನಾದ್ರೂ ಒಂದು ರೆಸಿಪಿ ತಗೊಂಡು ಬರ್ತೀರಾ. ಸೊ ನಮ್ಮ ಕಡೆಯಿಂದ ನಿಮಗೆ ತುಂಬಾನೇ ಥ್ಯಾಂಕ್ ಯು. ಅದಕ್ಕೋಸ್ಕರ ನಮ್ಮ ಅಡಿಗೆ ಮನೆ ವತಿಯಿಂದ ಮತ್ತು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ ಅವರ ಕಡೆಯಿಂದ ಒಂದು ಗೋಧಿ ಹಿಟ್ಟು ಮತ್ತು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆದಷ್ಟು ಬೇಗ ವಯನಾಡಿಗೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿ. ಖಂಡಿತ. ಆಯ್ತಾ? ಥ್ಯಾಂಕ್ ಯು. ವಾವ್, ಏನಪ್ಪ ರುಚಿ ಅಂತ ಹೇಳಿದ್ರೆ ಇದು. ಯಾಕಂತ ಹೇಳಿದ್ರೆ ಸ್ಪೆಷಲ್ ಆದಂತಹ ಟೇಸ್ಟ್ ಆ್ಯಂಡ್ ವೆರೈಟಿ ಆಫ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿದಂತಹ ಹೊಸತಾದಂತಹ ಟೇಸ್ಟ್. ತುಂಬ ಖುಷಿ ಆಯ್ತು ಇವತ್ತಿನ ಎಪಿಸೋಡಲ್ಲಿ. ಸೊ ಮುಂದಿನ ಸಂಚಿಕೆಯಲ್ಲಿ ಕೂಡ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನೀವು ಕೂಡ ಬಂದು ನಿಮ್ಮ ಕೈ ರುಚಿಯನ್ನು ತೋರಿಸಲಿಕ್ಕೆ. ಸೊ ಇನ್ಯಾಕ್ ತಡ, ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಅಲ್ಲಿ ತನಕ ಕೀಪ್ ವಾಚಿಂಗ್ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.